ಕಳೆದ ಸಂಚಿಕೆಯಲ್ಲಿ ಕಟಪಾಡಿ ಕಟ್ಟಪ್ಪ ಶ್ರೀಲಂಕಾಕ್ಕೆ ಯಾವ ರೀತಿ ಎಂಟ್ರಿ ಕೊಡ್ತಾನೆ ಅನ್ನೋ ಬಗ್ಗೆ ಹೇಳಿದ್ವಿ. ಹಾಗೆ ಸಂಚಿಕೆಯ ಕೊನೆಯಲ್ಲಿ ಕಟಪಾಡಿ ಕಟ್ಟಪ್ಪ ಎಲ್ಲೆಲ್ಲಿ ಎಂಟ್ರಿ ಕೊಡ್ತಾನೆ, ಅದಕ್ಕೆ ಏನೇನು ಕಾರಣ ಎಂಬಿತ್ಯಾದಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಡ್ತೀವಿ, ಅದು ಮುಂದಿನ ಭಾಗದಲ್ಲಿ ಎಂದು ಕನ್ಕ್ಲೂಷನ್ ಕೊಟ್ಟಿದ್ವಿ. ಅದೇ ರೀತಿ ಇಂದಿನ ಸಂಚಿಕೆಯಲ್ಲಿ ಇದಕ್ಕೆ ಉತ್ತರ ಕೊಡ್ತೀವಿ ನೋಡಿ. ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆಕಾಣೋ ಕಟಪಾಡಿ ಕಟ್ಟಪ್ಪ ಅವಳಿ ನಗರ, ಹುಬ್ಬಳ್ಳಿ, ಧಾರವಾಡ, ಕುಂದನಗರ, ಬೆಳಗಾವಿ, ರೇಷ್ಮೆನಾಡು, ರಾಮನಗರ ಸೇರಿದಂತೆ ಬೀದರ್, ಬಾಗಲಕೋಟೆ, ಕಲಬುರಗಿ, ಬಳ್ಳಾರಿ, ಚನ್ನಪಟ್ಟಣ, ಮೈಸೂರು, ಮಂಡ್ಯ, ತುಮಕೂರು ಸೇರಿದಂತೆ ರಾಜ್ಯದ 30 ಜಿಲ್ಲೆಗಳಲ್ಲೂ ಕಟಪಾಡಿ ಕಟ್ಟಪ್ಪ ತೆರೆ ಕಾಣಲಿದೆ. ಇನ್ನು ಈಗಾಗಲೇ ಸೆನ್ಸರ್ ಮುಗಿಸಿರೋ ಕಟ್ಟಪ್ಪ ಬೆಂಗಳೂರಿನ 25 ಸೆಂಟರ್ಗಳಲ್ಲಿ ತೆರೆ ಕಾಣುತ್ತೆ ಅಂದ್ರೆ ನೀವು ನಂಬಲೇಬೇಕು. ಹಾಗೆ ಚೆನ್ನೈನ 10 ಕಡೆ ತೆರೆ ಕಾಣೋ ಕಟಪಾಡಿ ಕಟ್ಟಪ್ಪ ಹೈದರಾಬಾದ್, ಪೂನಾ, ಮೀರತ್, ಸಾಗ್ಲಿ ಸೇರಿದಂತೆ ಮಹಾರಾಷ್ಟ್ರದ 10 ಹಲವು ಕಡೆಗಳಲ್ಲಿ ತೆರೆ ಕಾಣುತ್ತೆ. ಇದರೊಂದಿಗೆ ದೆಹಲಿ, ಚಂಡೀಗಢ, ಉತ್ತರ ಪ್ರದೇಶಕ್ಕೂ ಕಟಪಾಡಿ ಕಟ್ಟಪ್ಪನ ಎಂಟ್ರಿ ಆಗಲಿದೆ. ಹಾಗೆ ದುಬೈ ಮತ್ತು ಅಬುದಾಬಿಯಲ್ಲೂ ಚಿತ್ರ ತೆರೆಗೆ ಅಪ್ಪಳಿಸಲಿದೆ. ಇನ್ನು ಪ್ರಾದೇಶಿಕ ಚಿತ್ರವನ್ನು ಈ ರೀತಿ ಭರ್ಜರಿಯಾಗಿ ರಿಲೀಸ್ ಮಾಡ್ತಾ ಇರೋದು ಹೇಗೆ ಗೊತ್ತಾ? ಬೆಂಗಳೂರಿನಲ್ಲಿ ರನ್ನ, ಮಾಣಿಕ್ಯ ಸೇರಿದಂತೆ ಅನೇಕ ಚಿತ್ರಗಳನ್ನು ರಿಲೀಸ್ ಮಾಡಿರೋ ಚಂದ್ರು ಅವರೊಡನೆ ಈಗಾಗಲೇ ಮಾತುಕತೆ ನಡೆದಿದೆ. ಹಾಗೆ ಹುಬ್ಬಳ್ಳಿ, ಧಾರವಾಡದಲ್ಲಿ ಗೋವಿಂದ ಶೆಟ್ಟಿಯವರ ಮೂಲಕ ರಿಲೀಸ್ ಮಾಡಲಾಗ್ತಾ ಇದೆ. ಹಾಗಂತ ಇದನ್ನು ಬೇರೆಯವರು ವಿತರಣೆ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ರೆ ತಪ್ಪು. ಬದಲಾಗಿ ಬ್ರಹ್ಮ ಅವರ ಮೂವೀಸ್ ಥ್ರೂ ಗುರುವೀರ್ ಮೂವೀಸ್ ಮೂಲಕ ಕಟಪಾಡಿ ಕಟ್ಟಪ್ಪನನ್ನು ಪ್ರಪಂಚದಾದ್ಯಂತ ರಿಲೀಸ್ ಮಾಡಲಾಗ್ತಾ ಇದೆ. ಅಲ್ಲಲ್ಲಿ ಕೇವಲ ಸಬ್ ಆಗಿ ತಗೊಳ್ಳಲಾಗ್ತಾ ಇದೆ ಅಷ್ಟೇ. ಅರ್ಥಾತ್ ಸಬ್ ಆಗಿ ಸಪೋರ್ಟ್ ತಗೊಂಡು ಚಿತ್ರವನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಇನ್ನು ಕಟಪಾಡಿ ಕಟ್ಟಪ್ಪ ಚಿತ್ರವನ್ನು ರಿಲೀಸ್ ಮಾಡಲು ಚಿತ್ರತಂಡ ಯಾವ ರೀತಿ ಕಷ್ಟಪಟ್ಟರು, ಇದಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಈ ವೇಳೆ ಕಟ್ಟಪ್ಪ ಟೀಮ್ಗೆ ಶಾಕ್ ಒಂದು ಕಾದಿತ್ತು. ಅದು ಏನಂತ ಹೇಳ್ತೀವಿ, ಅದು ಮುಂದಿನ ಭಾಗದಲ್ಲಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.